ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಮತ್ತೊಂದು ಅಜ್ಜನ ಪುಣ್ಯಕ್ಷೇತ್ರವಾದಂತಹ ಅಂದರೆ ಕುತ್ತಾರಿನ 7 ಕೊಪ್ಪಗಳಲ್ಲಿ ಒಂದು ಕ್ಷೇತ್ರ ಕೊಪ್ಪ ಬೆಳ್ಮ ಈ ಗ್ರಾಮದಲ್ಲಿರುವಂತಹ ಒಂದು ಅಜ್ಜನ ಕ್ಷೇತ್ರವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಮಧ್ಯಾಹ್ನ ನಂತರ ಹೊರಟೆ ನಾನು. ಮಧ್ಯಾಹ್ನದೆಲ್ಲ ಕೆಲಸ ಮುಗಿಸಿಕೊಂಡು ಊಟ ಎಲ್ಲ ಮುಗಿಸಿಕೊಂಡು ಆ ನಂತರ ಒಂದು 4 ಗಂಟೆಗೆ ಹೊರಟೆ ನಾನು. ಈ ಕ್ಷೇತ್ರ ಕೂಡ ಅಜ್ಜನ 7 ಕೊಪ್ಪಗಳಲ್ಲಿ ಒಂದು. ಇದು ಇರುವಂಥದ್ದು ಮಂಗಳೂರಿನ ಬೆಳ್ಮ ಗ್ರಾಮದಲ್ಲಿ. ನಾನು ಈ ವಿಡಿಯೋವನ್ನು ನಿಮ್ಮ ಜೊತೆ ಯಾವತ್ತೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಕಾರಣ ಅಂತಂದರೆ ಈ ಕೊರೋನಾದ ಕೆಲವು ಕಾರಣಗಳಿಂದ ಹೋಗುವಾಗೆ ಇರಲಿಲ್ಲ ಅಲ್ವಾ, ಕೆಲವು ದೇವಸ್ಥಾನಗಳಲ್ಲಿ ಕೆಲವು ಈ ಥರ ಸ್ಥಾನಗಳಲ್ಲೆಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಇಲ್ಲೂ ಕೂಡ ನಾವು ಅಜ್ಜನನ್ನು ನಂಬುವಂಥದ್ದು ಪ್ರಕೃತಿಯ ಮಡಿಲಿನಲ್ಲಿ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಈ 7 ಕೊಪ್ಪಗಳಲ್ಲೂ ಕೂಡ ಅಜ್ಜನನ್ನು ನಂಬುವಂಥದ್ದು ಪ್ರಕೃತಿಯ ಮಡಿಲಿನಲ್ಲಿ. ಅಂದರೆ ಯಾವುದೇ ಮೂರ್ತಿ ಆಗಲಿ ಅಥವಾ ಅಲ್ಲಿ ಬೇರೆ ವಿಗ್ರಹದ ಪೂಜೆ ಆಗಲಿ ಇಲ್ಲ. ಇಲ್ಲಿ ನಾವು ನಂಬುವಂಥದ್ದು 7 ಕೊಪ್ಪಗಳಲ್ಲೂ ನಾವು ಅಜ್ಜನನ್ನು ನಂಬುವಂಥದ್ದು ಕಲ್ಲಿನ ರೂಪದಲ್ಲಿ. ಕೆಲವರು ನನ್ನ ಹತ್ರ ಕೇಳ್ತೀರಿ, ನೀವು ಅಜ್ಜನನ್ನು ಯಾವ ರೂಪದಲ್ಲಿ ನಂಬೋದು, ಅಜ್ಜನನ್ನು ಕಲ್ಲಿನ ರೂಪದಲ್ಲಿ ನಂಬೋದಾ ಅಂತ ಕೇಳ್ತೀರಿ. ಅದಕ್ಕೆ ನಾನು ಸರಿಯಾದ ಉತ್ತರವನ್ನು ನಿಮ್ಮ ಜೊತೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಇಲ್ಲಿ ಅಜ್ಜನನ್ನು ನಾವು ನಂಬುವಂಥದ್ದು ಕಲ್ಲಿನ ರೂಪದಲ್ಲಿ. ಅಜ್ಜನಿಗೆ ಕಲ್ಲಿನ ರೂಪದಲ್ಲಿ ನಾವು ಅಜ್ಜನನ್ನು ಇಲ್ಲಿ ಆರಾಧಿಸುವಂಥದ್ದು. ಇಲ್ಲಿ ಮಾತ್ರ ಅಲ್ಲ, ಈ 7 ಕೊಪ್ಪಗಳಲ್ಲೂ ಕೂಡ ನಾವು ಅಜ್ಜನನ್ನು ಕಲ್ಲಿನ ರೂಪದಲ್ಲಿ ಆರಾಧಿಸುವಂಥದ್ದು. ಈ 7 ಕೊಪ್ಪಗಳಿಗೂ ಆದಿ ನಮ್ಮ ಕುತ್ತಾರು. ನೆನ್ಪಿಟ್ಕೊಳ್ಳಿ, ಈ 7 ಕೊಪ್ಪಗಳಿಗೂ ಆದಿ ಇರುವಂಥದ್ದು ನಮ್ಮ ಕುತ್ತಾರಿನಲ್ಲಿ. ಇಲ್ಲೂ ಕೂಡ 7 ಕೊಪ್ಪಗಳಲ್ಲೂ ಕೂಡ ಈ ಕೋಲ ಸೇವೆ ಜರುಗುತ್ತೆ, ಆದರೆ ಜಾಸ್ತಿ ನಮಗೆ ಜರುಗುವಂತಹ ಕೋಲ ಸೇವೆ ನಡೆಯುವಂಥದ್ದು ನಮಗೆ ಕುತ್ತಾರಿನಲ್ಲಿ. ಇಲ್ಲೂ ಕೂಡ ಅಪರೂಪಕ್ಕೆ ಅಂದರೆ ಕೆಲವೊಮ್ಮೆ ಈ ಭಕ್ತಾದಿಗಳು ಹರಕೆ ಸೇವೆ ಹೊತ್ಕೊಂಡ್ರೆ ಇಲ್ಲೂ ಕೂಡ ಕೋಲ ಸೇವೆ ನಡೆಯುವಂಥದ್ದು ನಾನಿಲ್ಲಿ ಕೇಳ್ಪಟ್ಟೆ. ಅಂದರೆ ಜಾಸ್ತಿ ನಡೆಯುವುದಿಲ್ಲ, ಭಕ್ತಾದಿಗಳು ಹರಕೆ ರೂಪದಲ್ಲಿ ಸಲ್ಲಿಸುವಂಥ ಕೋಲ ಇದರಲ್ಲಿ ಅಪರೂಪಕ್ಕೊಮ್ಮೆ ಜರುಗುತ್ತಂತ ಇಲ್ಲಿ ಹೇಳ್ತಾರೆ. ಸೇಮ್ ಇಲ್ಲಿ ಕೂಡ ಅದೇ ಥರ ನಮಗೆ ಹರಕೆ ಚಕ್ಕುಲಿ, ಬೀಡ, ಶೇಂದಿ ಈ ಥರವೇ ಸೇಮ್ ನಮಗೆ ಕುತ್ತರ್ನಲ್ಲಿ ನಾವು ಯಾವ ರೀತಿ ಹರಕೆಯನ್ನು ನಾವು ಅಂದರೆ ಚಕ್ಕುಲಿ, ಶೇಂದಿ ಈ ರೀತಿ ನಾವು ಹರಕೆ ಸಲ್ಲಿಸ್ತೇವೆ, ಇಲ್ಲಿ ಕೂಡ ಅದೇ ರೀತಿ ನೀವು ಹರಕೆಯನ್ನು ಸಲ್ಲಿಸ್ಬೋದಾಗಿದೆ. ನಾನು ಮೊದಲೇ ನಿಮಗೆ ಹೇಳಿರುವ ಹಾಗೆ ಕೊರಗಜ್ಜನನ್ನು ನಾವು ದಕ್ಷಿಣ ಕನ್ನಡದಲ್ಲಿ ದೈವಗಳನ್ನು ನಾವು ತುಂಬ ಭಕ್ತಿಯಿಂದ ಆರಾಧಿಸ್ತೇವೆ. ನಮಗೆ ದೇವರಿಗಿಂತ ಮೊದಲು ನಾವಿಲ್ಲಿ ದೈವಾರಾಧನೆಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು. ನಾನು ನಿಮಗೆ ಕೆಲವರು ನನಗೆ ಕೇಳಿದ್ದಾರೆ, ಅಗೆಲು ಸೇವೆ ಅಂದರೆ ಏನು ಮೇಡಮ್ ಅಂತ. ನಿಮಗೆ ನಾನೊಂದು ಕ್ಲಿಪ್ಪಿಂಗನ್ನು ಹಾಕ್ತೇನೆ, ಅದನ್ನು ನೋಡ್ಬೋದು ನೀವು. ಅಗೆಲು ಸೇವೆ ಅಂದರೆ ನಾವು ಅಜ್ಜನಿಗೆ ಯಾವುದಾದ್ರೂ ಕೆಲಸ ಅಂದರೆ ನಮ್ಮ ಕೆಲಸ ಆಗಲಿ ಅಂತ ಹೊತ್ತುಕೊಳ್ಳುವಂಥ ಹರಕೆ. ಇದನ್ನು ನಾವು ಮೊದಲೇ ನಾವು ಬುಕ್ ಮಾಡಬೇಕು. ಕೆಲವು ಕಡೆ ಬೇರೆ ಬೇರೆ ರೀತಿ ಅದಕ್ಕೆ ನಮಗೆ ಹಣದ ಇದಿರುತ್ತೆ, ಕೆಲವು ಕಡೆ ಕಮ್ಮಿ ಇರುತ್ತೆ. ಇಲ್ಲಿ ನಮಗೆ ಉರುವದಲ್ಲಿ 700-750 ಇರುತ್ತೆ. ನಾನು ಮೊನ್ನೆ ಅಗಲ್ ಸೇವೆ ಕೊಟ್ಟೆ ಉರುವದಲ್ಲಿ. ಕುತ್ತಾರು ಪದವಿನಲ್ಲೂ ಕೂಡ ಹರಕೆ ಅಗೆಲು ಸೇವೆ ಇದೆಲ್ಲ ನಡೀತಾ ಇರುತ್ತೆ. ನಮಗೆ ಅಗೆಲು ಸೇವೆ ಅಂದರೆ ಅಜ್ಜನಿಗೆ ಬಡಿಸುವಂಥದ್ದು. ಅಂದರೆ ಅನ್ನ, ಆಮೇಲೆ ಕೋಳಿ, ಆಮೇಲೆ ಬಸಳೆ ಮತ್ತು ಕುಡು ಅಂತ ಹೇಳ್ತೇವೆ, ಅಂದರೆ ಹುರುಳಿಕಾಳು, ಆಮೇಲೆ ಉಪ್ಪಿನಕಾಯಿ, ಮೊಟ್ಟೆ, ಇಷ್ಟನ್ನು ನಾವು ಅಜ್ಜನಿಗೆ ಬಡಿಸಿ ಅಗೆಲು ಸೇವೆ ರೂಪದಲ್ಲಿ ಬಡಿಸಿ, ಆನಂತರ ನಾವು ಅಗೆಲು ಸೇವೆ ಹರಕೆ ನಾವು ಯಾರು ಮಾಡಿರ್ತೇವೆ ನೋಡಿ ಆ ಸೇವಾರ್ಥಿಗಳಿಗೆ ಪ್ರಸಾದ ರೂಪದಲ್ಲಿ ಅಜ್ಜನ ಪ್ರಸಾದವಾಗಿ ಅದನ್ನೇ ಕೊಡುವಂಥದ್ದು. ಇದಕ್ಕೆ ನಾವು ಅಗೆಲು ಸೇವೆ ಅಂತ ಹೇಳ್ತೇವೆ.
ಅಜ್ಜನಿಗೆ ಬೀಡ ಯಾಕೆ ಇಡುವಂಥದ್ದು ಅಂತ ಹೇಳಿದರೆ, ನಮ್ಮ ತುಳುನಾಡಿನಲ್ಲಿ ನಮ್ಮದೊಂದು ನಂಬಿಕೆ, ಅಜ್ಜ ಎಲೆ ಅಡಿಕೆ ಹಾಕ್ತಾ ಇರ್ತಾರೆ ಬಾಯಲ್ಲಿ ಅಂತ ಒಂದು ನಂಬಿಕೆ. ಆ ಕಾರಣದಿಂದ ನಾವು ಅಜ್ಜನಿಗೆ ಎಲೆ ಅಡಿಕೆಯನ್ನು ಹರಕೆ ರೂಪದಲ್ಲಿ ಇಡುವಂಥದ್ದು. ಆಮೇಲೆ ಅಜ್ಜನಿಗೆ ಶೇಂದಿ ಅತ್ಯಂತ ಪ್ರಿಯವಾದಂಥದ್ದು. ಹಾಗಾಗಿ ಶೇಂದಿ ಹರಕೆಯನ್ನು ಕೂಡ ನಾವು ಕೊರಗಜ್ಜನ ಕ್ಷೇತ್ರಕ್ಕೆ, ಯಾವ ಕ್ಷೇತ್ರಕ್ಕೂ ನಾವು ಅಜ್ಜನ ಕ್ಷೇತ್ರಕ್ಕೆ ಕೆಲವು ಹರಕೆಗಳನ್ನು ಅಜ್ಜನ ಕ್ಷೇತ್ರದಲ್ಲಿ ನಾವು ಸಲ್ಲಿಸುವಂಥದ್ದು. ಅಜ್ಜನ ಕೋಲ ನಮಗೆ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ತುಂಬ ಸೈಲೆಂಟಲ್ಲಿ ನಡೆಯುವಂಥದ್ದು. ಕುತ್ತಾರಿನಲ್ಲಂತೂ ನಾನು ನೋಡಿಲ್ಲ, ಆದರೆ ಕೇಳಲ್ಪಟ್ಟಿರುವಂಥ ವಿಚಾರದಲ್ಲಿ. ಯಾಕೆಂದರೆ ಕುತ್ತಾರಿನಲ್ಲಿ ನಮಗೆ ಮಹಿಳೆಯರಿಗೆ, ಕುತ್ತಾರು ಅಂತ ಅಲ್ಲ, ಈ 7 ಕೊಪ್ಪಗಳಲ್ಲೂ ಕೂಡ ನಮಗೆ 6ರಿಂದ ನಂತರ, ಅಂದರೆ ಒಂದು 5 ಗಂಟೆಯ ನಂತರನೇ ನಮಗೆ ಮಹಿಳೆಯರಿಗೆ ಇಲ್ಲಿ ಪ್ರವೇಶವನ್ನು ನಿಷಿದ್ಧ ಮಾಡಿದ್ದಾರೆ. ಹಾಗಾಗಿ ನಮಗೆ ಕೋಲ ಸೇವೆಯನ್ನು ಹೆಚ್ಚಾಗಿ ಮಹಿಳೆಯರಿಗೆ ನಮಗೆಲ್ಲಿ ಹೋಗಲಿಕ್ಕೆ ಇಲ್ಲ. ಹಾಗಾಗಿ ನಮಗೆ ಅಲ್ಲಿ ಕೇಳಲಿಕ್ಕೆ ಮಾತ್ರ ಅಜ್ಜನ ಕೋಲದ ಬಗ್ಗೆ ನಮಗೆ ಅಲ್ಲಿ ಹೋಗಿ ನೋಡುವಂಥ ಅವಕಾಶ ಇಲ್ಲ. ಪುರುಷರಿಗೆ ಹೋಗ್ಬೋದು, ಕೋಲವನ್ನು ನೋಡ್ಬೋದು. ಅಲ್ಲಿ ಜಾಸ್ತಿ ನಮಗೆ ಕುತ್ತಾರಿನಲ್ಲಿ ಅಜ್ಜನ ಕೋಲ ಕತ್ತಲೆಯಲ್ಲೇ ನಡೆಯುವಂಥದ್ದು, ಅದೊಂದು ವಿಶೇಷತೆ ಅಲ್ಲಿದು. ನಾನು ನೋಡಿರುವಂಥ, ಅಂದರೆ ಇಲ್ಲಿ ಉರುವದಲ್ಲೆಲ್ಲ ನೋಡಿರುವಂಥ ಅಜ್ಜನ ಕೋಲ ತುಂಬ ನೋಡಲಿಕ್ಕೆ, ಅದೇ ಹೇಳಿದಂಗೆ 2 ಕಣ್ಣು ಸಾಲುವುದಿಲ್ಲ, ಅಷ್ಟು ಖುಷಿಯಾಗುತ್ತೆ. ಅಜ್ಜ ಕೋಲನ್ನು ಊರಿಕೊಂಡು ಕುಣಿಯುವಂಥದ್ದು. ಅಜ್ಜ ಅವರ ಕೈಯಲ್ಲಿರುವ, ನಾವು ತುಳುವಲ್ಲಿ ದಂಟೆ ಅಂತ ಹೇಳ್ತೇವೆ, ಅದನ್ನು ಊರಿಕೊಂಡು ಪಾಡ್ದನ್ನು ಹೇಳಿಕೊಂಡು ಅಜ್ಜ ಒಂದು ಕುಣಿಯುವಂಥದ್ದು ನಾವು ಈ ಕೊರಗಜ್ಜನ ಕೋಲದಲ್ಲಿ ನೋಡ್ಬೋದು. ಮಧ್ಯೆ ಮಧ್ಯೆ ಅವರು ನಗುವಂಥದ್ದು, ಈ ಪಾರ್ದನದ ಮಧ್ಯೆ ಒಂದೊಂದು ನಗು ಅವರದ್ದು, ಅದೆಲ್ಲ ನೋಡಲಿಕ್ಕೇ ನಮಗೆ ಚೆಂದ. ಅದನ್ನು ಹೇಳುವುದಕ್ಕಿಂತಲೂ ಅಜ್ಜನ ಕೋಲ ನೋಡಿದವರಿಗೇ ಗೊತ್ತು ಅಜ್ಜನ ಕೋಲದ ಬಗ್ಗೆ. ನಮಗೆ ಇಲ್ಲಿ ವರ್ಷಾವಧಿ ಕೋಲ, ಆಮೇಲೆ ಹರಕೆಯ ಕೋಲ ಯಾವಾಗಲೂ ನಡೀತಾ ಇರುತ್ತೆ. ನಾನು ಜಾಸ್ತಿ ಹೋಗ್ತಾ ಇರ್ತೇನೆ ಉರುವದಲ್ಲಿ. ತಲೆಯಲ್ಲಿ ಮುಟ್ಟಲೆ ಅಂತ ಹೇಳಿದರೆ, ನಾವು ಈ ಎಲೆ ಅಡಿಕೆಯ ಮರದಲ್ಲಿ ನಾವು ಪಾಲೆ ಅಂತ ಹೇಳ್ತೇವೆ, ಅದರಿಂದ ಮಾಡುವಂಥದ್ದು. ತುಳುವಲ್ಲಿ ಪಾಲೆ ಹೇಳ್ತೇವೆ, ಅದಕ್ಕೆ ತುಳುವಲ್ಲಿ ನಾವು ಮುಟ್ಟಲೆ ಅಂತ ಹೇಳ್ತೇವೆ. ಅದನ್ನು ಮಾಡಿ ತಲೆಗೆ ಹಾಕುವಂಥದ್ದು. ಅದನ್ನು ಹಾಕಿಕೊಂಡು ಅಜ್ಜ ತಿರಿ ಕಟ್ಟಿಕೊಂಡು, ತಿರಿ ಅಂತ ಹೇಳಿದರೆ ಸೊಂಟಕ್ಕೆ ನಮ್ಮ ಈ ಏನು ಹೇಳ್ತೇವೆ ನಾವು, ತೆಂಗಿನ ಗರಿಯಿಂದ ಮಾಡಿರುವಂಥ ಒಂದು ಸೊಂಟಕ್ಕೆ ಕಟ್ಟಿಕೊಂಡು ಅದನ್ನು ತಿರಿ ಅಂತ ಹೇಳ್ತೇವೆ. ಆಮೇಲೆ ಕೇಪುಲ ಹೂ ಅಂತ ಹೇಳ್ತೇವೆ. ನಾನು ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಕೇಪುಲ ಹೂ ಹೇಳಿದರೆ ಏನು ಅಂತ. ಅದು ಕೊರಗಜ್ಜನಿಗೆ ಮಾತ್ರ ಅಲ್ಲ, ನಮ್ಮ ತುಳುನಾಡಿನಲ್ಲಿ ನಾವು ದೈವಾರಾಧನೆಗೆ ಬೇಕಾಗಿರುವಂಥ ಒಂದು ಹೂ ಕೇಪುಲದ ಹೂ. ತುಳುವಲ್ಲಿ ನಾವು ಕೇಪುಲದ ಹೂ ಅಂತ ಹೇಳ್ತೇವೆ. ಇದು ಅಂದರೆ ಕಾಟು ಕೇಪುಲ ಹೇಳ್ತೇವೆ ನಾವು. ಅಂದರೆ ಇವಾಗ ಕಷಿಯದೆಲ್ಲ ಬರುತ್ತೆ, ನಾವು ಪಾಟಲ್ಲಿ ಆಮೇಲೆ ಗಾರ್ಡನಲ್ಲೆಲ್ಲ ಬೆಳೆಸ್ತೇವೆ. ಇದು ಆ ಕೇಪುಲಲ್ಲ, ಕಾಡು ಕೇಪುಲ ಅಂತ ಹೇಳ್ತೇವೆ ನಾವು. ತುಳುವಲ್ಲಿ ಕಾಟು ಕೇಪುಲ ಅಂತ ಹೇಳ್ತೇವೆ. ಆ ಹೂವನ್ನು ನಾವು ಈಗ ನಮ್ಮ ದೈವಾರಾಧನೆಗೆ ಜಾಸ್ತಿಯಾಗಿ ಬಳಸುವಂಥದ್ದು. ಈ ಕೇಪುಲದ ಹೂ ಅಜ್ಜನ ಕೋಲಕ್ಕೂ ತುಂಬ ಪ್ರಾಮುಖ್ಯತೆಯನ್ನು ಪಡೆದಿರುವಂಥ ಹೂ. ಅಜ್ಜನ ಕೋಲ ಆಗುವಾಗಲೂ ಹಾಗೆ ಅಜ್ಜ ಬಾಯಿ ತುಂಬ ಎಲೆ ಅಡಿಕೆ ಹಾಕ್ಕೊಂಡು ಅದನ್ನು ನಗುವಂಥದ್ದೆಲ್ಲ ನೋಡಲಿಕ್ಕೆ, ಅದೇ ಹೇಳಿದೆ ಅಲ್ಲ ನಾನು, ಬೇರೆ ಬೇರೆ ದೈವಾರಾಧನೆ, ಬೇರೆ ಬೇರೆ ಕೋಲ, ಬೇರೆ ಬೇರೆ ಪಾಡ್ದನ, ಬೇರೆ ಬೇರೆ ಕಟ್ಟುಕಟ್ಟಲೆ ತುಳುನಾಡಿನಲ್ಲಿ ಇದ್ದರೂ ಆ ಬೇರೆ ಬೇರೆ ಒಂದು ದೈವಾರಾಧನೆಯಲ್ಲಿ ಬೇರೆ ಬೇರೆ ವೈಶಿಷ್ಟ್ಯವನ್ನು ನಾವು ಕಾಣ್ತಾ ಹೋಗ್ಬೋದು. ಇಲ್ಲಿ ಮಂತ್ರದೇವತೆಯ ಕೋಲ ಆಗುವಂಥದ್ದು, ಅದು ಒಂಥರ ಬೇರೆ ರೀತಿ, ನಮಗೆ ಬೇರೆ ರೀತಿಯ ಒಂದು ತಲ್ಲಣವನ್ನು ಕೊಡುತ್ತೆ. ಆಮೇಲೆ ನಮಗೆ ಸಂಕಲ ಗುಳಿಗಜ್ಜ, ರಾವು ಗುಳಿಗಜ್ಜ, ಈ ಥರ ಬೇರೆ ಬೇರೆ ಗುಳಿಗಜ್ಜನ ಕೋಲ ಕೂಡ ಹಾಗೆ ನಮಗೆ ಬೇರೆ ರೀತಿಯ ಒಂದು ಅನುಭವವನ್ನು ಕೊಡುವಂಥದ್ದು. ಆಮೇಲೆ ಪಂಜುರ್ಲಿ ಕೋಲ, ಆಮೇಲೆ ವರ್ತೆ ಪಂಜುರಿ ಹೇಳಿದರೆ ಅಣ್ಣ ತಂಗಿ, ಅವರು ಅಣ್ಣ ಮತ್ತು ತಂಗಿ, ವರ್ತೆ ತಂಗಿ, ಪಂಜುರ್ಲಿ ಅಣ್ಣ. ಹೀಗೆ ಬೇರೆ ಬೇರೆ ತುಳುನಾಡಿನಲ್ಲಿ ಬೇರೆ ಬೇರೆ ದೈವಾರಾಧನೆ ನಾವಿಲ್ಲಿ ಕಾಣಬಹುದಾಗಿದೆ. ತುಳುನಾಡಿನ ಒಂದು ಮನೆಯಲ್ಲಿ ಯಾವುದೇ ಒಂದು ಕಷ್ಟ ಬರಲಿ, ಅಥವಾ ಯಾವುದೇ ಒಂದು ಸೋಲು ಆಗಲಿ, ಅಥವಾ ಯಾವುದೇ ಒಂದು ತೊಂದರೆ ಆಗಲಿ, ಅಥವಾ ಯಾವುದೇ ಒಂದು ವಸ್ತು ಕಳೆದು ಹೋಗಲಿ, ಯಾವುದೇ ಒಂದು ಆರೋಗ್ಯದ ಏರುಪೇರಾಗಲಿ, ಏನೇ ಇದ್ದರೂ ನಾವು ಮೊದಲು ಕರೆಯುವುದೇ, ದೇವರಿಗಿಂತ ಮೊದಲು ಕರೆಯುವುದೇ ದೈವಗಳನ್ನು. ಅದು ನಾವು ದೈವಗಳ ಮೇಲೆ ಇಟ್ಟಿರುವಂಥ ನಂಬಿಕೆ. ಮತ್ತು ನಾವು ತುಳುನಾಡಿನಲ್ಲಿ
ಇಟ್ಟಿರುವಂಥ ದೈವಗಳ ಮೇಲೆ ಇಟ್ಟಿರುವಂಥ ಅಗಾಧವಾದ ಭಕ್ತಿ ಅಂತ ನಾನು ಇಲ್ಲಿ ಹೇಳ್ತೇನೆ. ನಾನು ಇವತ್ತಿಗೂ ಮನೆಯಿಂದ ಹೊರಡುವಾಗ ನನ್ನ ಕುಟುಂಬದ ದೈವ ಅಂದರೆ ಹೊರ್ತೆ ಪಂಜುರ್ಲು ನಮ್ಮ ಫ್ಯಾಮಿಲಿಯ ದೈವಗಳು, ಆಮೇಲೆ ಅಜ್ಜ, ನಾನು ನಂಬುವಂತಹ ಮಂತ್ರ ದೇವತೆ ಸಂಕಲಗುಳಿಗಜ್ಜನನ್ನು ಮನಸ್ಸಲ್ಲಿ ಪ್ರಾರ್ಥಿಸಿಯೇ ಹೊರಗೆ ಹೋಗುವಂಥದ್ದು. ತುಳುನಾಡಿನ ನಮ್ಮ ಒಂದು ನಂಬಿಕೆ, ನಮ್ಮ ನಂಬಿಕೆ ಅಂತಲ್ಲ, ಅದು ನಿಜ ಕೂಡ. ಯಾವುದೇ ಒಂದು ವಸ್ತು ಆಚೆ ಈಚೆ ಆಗಲಿ ನಮ್ಮ ಮನೆಯಲ್ಲಿ, ನಾವು ಒಮ್ಮೊಮ್ಮೆ ಹೇಳ್ತೇವೆ ದತ್ತ ಕೈ ಹಿಡ್ದೀತನ ಅಂತ, ಅಂದರೆ ಎಡಕೈಯಲ್ಲೆಲ್ಲೋ ಇಟ್ಟು ಮರ್ತು ಬಿಡ್ತೇವೆ. ಒಂದೇ ಒಂದು ಸರ್ತಿ ಓ ಅಜ್ಜ ಅಂತ ಹೇಳಿದರೆ ಸಾಕು, ನಮ್ಮ ಬಲ ಕೈಗೇನೆ ಸಿಗುವ ಹಾಗೆ ಮಾಡ್ತಾರೆ ನಮ್ಮ ಅಜ್ಜ. ಅಷ್ಟು ಒಂದು ಕಾರಣಿಕದ ನಂಬಿಕೆಯ ಅಜ್ಜ ನಮ್ಮ ತುಳುನಾಡಿನಲ್ಲಿ ನಾವು ನಂಬುವಂಥ ದೈವ ಕೊರಗಜ್ಜ. ಈಗ ನನಗೆ ಖುಷಿಯ ವಿಚಾರ ಅಂದರೆ ತುಂಬ ಜನ ಈ ವಿಡಿಯೋವನ್ನು, ನನ್ನ ವಿಡಿಯೋವನ್ನು ನೋಡಿ ಬೆಂಗಳೂರು ಕಡೆ, ಮೈಸೂರು ಕಡೆ, ಆಮೇಲೆ ಶಿವಮೊಗ್ಗದ ಕಡೆ ಜಾಸ್ತಿ ಜನ ಅಲ್ಲಿಗೆ ಆ ಕ್ಷೇತ್ರಕ್ಕೆ, ಕೊರಗಜ್ಜನ ಕ್ಷೇತ್ರಕ್ಕೆ ಬಂದು ಕೊರಗಜ್ಜನ ಇದು ನನಗೆ ತುಂಬ ಖುಷಿಯ ವಿಷಯ. ಅಜ್ಜನ 7 ಕೊಪ್ಪಗಳ ಬಗ್ಗೆಯೂ ನಿಮಗೆ ನಾನು ಬೇರೆ ಬೇರೆ ಎಪಿಸೋಡ್ಗಳು ಮಾಡಿ ನಿಮಗೆ ನಾನು ಮಾಹಿತಿಯನ್ನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಖಂಡಿತವಾಗಲೂ ಈ ವಿಡಿಯೋವನ್ನು ನೀವು ಅಂದರೆ ಮುಂಬರುವ ಎಲ್ಲ ಎಪಿಸೋಡ್ಗಳನ್ನು ನೀವು ಖಂಡಿತವಾಗಲೂ ನೋಡಿ. ಯಾರೆಲ್ಲ ನನ್ನ ವಿಡಿಯೋವನ್ನು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಖಂಡಿತವಾಗಲೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಈ ಎಲ್ಲ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.